ಬಂಧುಕೊಂಡ ಅಬ್ದುಲ್ ಕಲಾಂ ಅದಾದರಂತ ಜಾತಿ ಮತ ವರ್ಗ ವರ್ಗ ಎಂಬ ಭೇದವಿಲ್ಲದೆ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಸ್ವತಂತ್ರ ಹೋರಾಟಗಾರರನ್ನ ಸ್ಮರಿಸುತ್ತಾ ಮುಹಿದ್ದೀನ್ ಜುಮಾ ಮಸ್ಜಿದ್ ಹೊಸಬಳ್ಳಿ ಕಂದುಲ್ ಮದ್ರಸಾ ವಿದ್ಯಾರ್ಥಿಗಳ ವತಿಯಿಂದ ಉಳ್ಳಾಲದ ಮೇಲಂಗಡಿ ಮೊಹಿಯುದ್ದೀನ್ ಜುಮಾ ಮಸೀದಿ ಬೊಕ್ಕ ಕಂಜುಲ್ ಉಲಾಮಾ ಮದ್ರಸದ ನಿರಡ್ಡು 77ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಾಯಿರು. ಸೈಯದ್ ಮದನಿ ದರ್ಗಾ ಬೊಕ್ಕ ಕೇಂದ್ರ ಜುಮ್ಮಾ ಮಸೀದಿದ ನಿಕಟಪೂರ್ವ ಅಧ್ಯಕ್ಷರು ಜನಾಬ್ ಅಬ್ದುಲ್ ರಶೀದ್ ಹಾಜಿಯರು ಧ್ವಜಾರೋಹಣ ನಡಪಾದ ಸ್ವಾತಂತ್ರ್ಯೋತ್ಸವದ ಸಂದೇಶ ಕೊರಿಯರು. सब शुभाशिष मागे गाहे दवजय गाता जनगण मंगलदायक जय हे भारत भाग्य विधाता जय हे जय हे जय हे जय 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 हे हिंदोसिता से अच्छा पर्वत सबसे ऊंचा हमसाया आसमां का पर्वत सबसे ऊंचा हमसाया आसमां का वो तेरे हमारा वो पासवा हमारा हमारा सारे जहां से अच्छा हमारा सारे जहां से अच्छा हिंदुस्ता हमारा हमारा सारे जहां से अच्छा गोदी में खेलती है इसके हजार नदियाँ गोदी में खेलती है इसके हजार नदियाँ गुलशन है जिनके दम से रस के जाना हमारा हमारा सारे जहां से अच्छा हिंदुस्ता हमारा हमारा सारे जहां से अच्छा. ಕುಡೂರಿನ ಗುಲಾಮರಾದುಪ್ಪಂದೆ ಸ್ವಂತಿಕೆ ಪಡೆದುಪುಡು ಪಂಪಿನ ಸದುದ್ದೇಶದ ಹಿರಿಯರು ಪ್ರಾಣತ್ಯಾಗ ಮಲ್ತದ ಸ್ವಾತಂತ್ರ್ಯನ ಕಂದುಕೊಡ್ತಿರು. ಈ ಸ್ವಾತಂತ್ರ್ಯನ ಒರಿಪಾವನಿ ದೇಶವಾಸಿಲಿನ ಜವಾಬ್ದಾರಿ. ದೇಶ ಪ್ರೇಮ ಇಸ್ಲಾಂದ ಅವಿಭಾಜ್ಯ ಅಂಗವಾದಿತದ ಎಲ್ಯ ಪ್ರಾಯಡೆ ದೇಶ ಪ್ರೇಮನು ಬುಲೆಪಾಡ್ ಪಣದ ಜನಾಬ್ ಅಬ್ದುಲ್ ರಶೀದ್ ಹಾಜಿಯರು ಲೆಪ್ಪು ಕೊರಿಯರು. ಮೇಲಂಗಡಿ ಹೊಸಪಲ್ಲಿ ಜುಮಾ ಮಸೀದಿ ಮತ್ತು ನುಸ್ರತುಲ್ ಇಸ್ಲಾಂ ಮದ್ರಸದ ವಿದ್ಯಾರ್ಥಿಗಳ ಸಮ್ಮೇಳನದೊಂದಿಗೆ ನಡೆಯುವ ಈ ದೇಶ ಆಚರಿಸುವಂಥ ಈ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಸಲ್ಲಿಸುತ್ತಾ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಮಾತಾಡಬೇಕಾದರೆ ಗಂಟೆಗಟ್ಟಲೆ ಮಾತಾಡಿದರೂ ಮುಗಿಯದಷ್ಟು ವಿಚಾರಗಳು ತಮ್ಮ ಮುಂದೆ ಇಡಬಹುದು. ಆದರೆ ವಿದ್ಯಾರ್ಥಿ ಜೀವನದಲ್ಲಿರುವಂಥ ನಮ್ಮ ಮಕ್ಕಳಿಗೆ ನಿಮಗೆಲ್ಲ ವಿಷಯ ಬಗ್ಗೆ ತಿಳುವಳಿಕೆ ಕೂಡ ಇದೆ. ಮುಸ್ತಫಾ ಅಬ್ದುಲ್ಲಾರವರು ಈಗ ಮಾತಾಡುವಾಗ ಪ್ರಸ್ತಾವಿಸಿ ಹೇಳಿದಂತೆ ನಮ್ಮ ದೇಶದ ಅತಿರಥ ಮುಖಂಡರುಗಳು ಜಾತಿ ಭಾಷೆ ಧರ್ಮ ಯಾವುದನ್ನೂ ನೋಡದೆ ಈ ದೇಶದ ನಮ್ಮ ಜನ ಸ್ವತಂತ್ರರಾಗಿರಬೇಕು ಅಂತ ಹೇಳಿ ಹೋರಾಟ ಮಾಡಿ ಅದೆಷ್ಟೋ ಮಂದಿ ಪ್ರಾಣ ತೆತ್ತು ಜೈಲಲ್ಲಿದ್ದು ಶಿಕ್ಷೆಗಳನ್ನು ಕಷ್ಟಗಳನ್ನು ಅನುಭವಿಸಿ ಆ ಮೂಲಕ ಪಡ್ಕೊಂಡಂಥ ಸ್ವಾತಂತ್ರ್ಯ ಆಗಿದೆ. ಈ ಸ್ವಾತಂತ್ರ್ಯದ ಉದ್ದೇಶ
ನಾವು ಇನ್ನೊಬ್ಬರ ಗುಲಾಮರಾಗಿರದೆ ನಾವು ನಮ್ಮಷ್ಟಿಗೆ ನಮ್ಮ ಕಾಲಲ್ಲಿ ನಿಂತು ಈ ದೇಶವನ್ನು ಭದ್ರತೆಯಿಂದ ನೋಡಿಕೊಂಡು ಸಂರಕ್ಷಣೆ ಮಾಡಿಕೊಂಡು ಈ ದೇಶದ ಅಭಿವೃದ್ಧಿ ಮಾಡಿ ಉನ್ನತಕ್ಕೆ ಏರಬೇಕು ಎಂಬ ಉದ್ದೇಶದಿಂದಾಗಿದೆ. ಅದು ಈಗ 77ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ 77ನೇ ವರ್ಷಕ್ಕೆ ಕಾಲಿಡುವಾಗ ನಾವು ಬಹಳಷ್ಟು ಆಲೋಚನೆ ಮಾಡುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಕಾರಣ ಇವತ್ತು ನಮ್ಮ ಜನ ಎಜುಕೇಷನ್ ಅಂತ ಹೇಳಿ ಮುಸ್ತಫ ಹೇಳಿದ ಹಾಗೆ ಅದರ ಹಿಂದೆ ಓಡುವಂಥದ್ದು ಬಹಳ ಈಗಿನ ಅಭಿವೃದ್ಧಿಗೆ ಬಹಳ ಅಗತ್ಯ. ಆದರೆ ಅದರ ಜೊತೆಗೆ ಅವರು ಹೇಳಿದ ಹಾಗೆ ನಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಜನಸಾಮಾನ್ಯರೊಂದಿಗೆ ಬೆರೆದುಕೊಂಡು ನಮಗಿಂತ ಕಷ್ಟದಲ್ಲಿರುವಂಥ ಜನರನ್ನು ಗುರುತಿಸಿಕೊಂಡು ಸಹಾಯದ ಮನೋಭಾವನೆ ಬೆಳೆಸಬೇಕು ಅಂತೇಳಿ ಮುಸ್ತಫಾ ಅಬ್ದುಲ್ಲಾ ಅವರಿಗೆ ಹೇಳಿದರು. ಹಾಗಾಗಿ ಈ ಜೀವನ ನಡೆಸುವಾಗ ನಾವು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳವರ ಸಂದೇಶದಂತೆ ನಾವು ಜನಸಾಮಾನ್ಯರೊಂದಿಗೆ ಬೆರೆತು ಪರಸ್ಪರ ಪ್ರೀತಿ ಸೌಹಾರ್ದತೆಯಿಂದ ಬಾಳಲಿಕ್ಕೆ ನಾವು ಕಳೆಯಬೇಕು. ಅದು ಮಾತ್ರ ಅಲ್ಲ, ದ್ವೇಷ ಮತ್ತು ಅಸೂಯೆಯನ್ನು ದೂರ ಇಟ್ಟುಕೊಂಡು ನಾವು ನಮ್ಮ ಜೀವನವನ್ನು ನಡೆಸಿದಾಗ ಮಾತ್ರ ಈ ದೇಶದ ಅಭಿವೃದ್ಧಿಗೆ ನಾವು ಕೂಡ ಕೈ ಜೋಡಿಸಿದಂತಾಗ್ತದೆ. ನಾವು ಸ್ವತಂತ್ರ ಸಿಕ್ಕಿದೆ ಅಂತ ಹೇಳಿ ಇನ್ನೊಬ್ಬರನ್ನು ದೂಷಿಸುವುದರ ಮೂಲಕ ನಮಗೇನೋ ಒಂದು ನಮ್ಮ ಕೈಯಲ್ಲಿ ಅಧಿಕಾರ ಸಿಕ್ಕಿದೆ ಅಂತ ಹೇಳಿಕೊಂಡು ಅಥವಾ ನಮ್ಮ ಕೈಯಲ್ಲಿ ಉತ್ತಮವಾದ ವ್ಯಾಪಾರ ಸಿಕ್ಕಿ ನಾವು ಆರ್ಥಿಕವಾಗಿ ಭರಾಢ್ಯಗೊಂಡಿದ್ದೇವೆ ಎಂಬ ನೆಲೆಯಲ್ಲಿ ಇನ್ನೊಬ್ಬರನ್ನ ತುಳಿತಕ್ಕೆ ಒಳಿಸಿಪಡಿಸುವಂಥದ್ದು, ಇನ್ನೊಬ್ಬರನ್ನ ಅಸೂಯೆಯಿಂದ ದ್ವೇಷದಿಂದ ಕಾಣುವಂಥದ್ದು, ಬಡವರನ್ನ ಕಂಡಾಗ ಕೋಪಗೊಳ್ಳುವಂಥದ್ದು, ಅವರನ್ನು ಓಡಿಸುವಂಥದ್ದು, ಅವರನ್ನು ನಿರಾಕರಣೆ ಮಾಡುವಂಥದ್ದು, ಅವರಿಗೆ ಸರಿಯಾದ ರೀತಿಯ ಒಂದು ಸಹಕಾರ ನೀಡಿ ಮುಂದೆ ಬಂದಲ್ಲಿ ಪ್ರವಾದಿಯವರ ಸಂದೇಶ ಕೂಡ ನಮಗೆ ಒಪ್ಪಿಕೊಂಡಂತಾಗ್ತದೆ, ಇಸ್ಲಾಮಿನ ತತ್ವದಲ್ಲಿ ನಾವು ಭಾಗವಹಿಸಿದಂತಾಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಮೊನ್ನೆ ಯಾವುದೋ ಒಂದು ವಾಟ್ಸಪ್ಪಲ್ಲಿ ನಾನು ನೋಡಿದೆ, ಒಂದು ಪೊದಿ ಚೋರು ಅಂತ ಹೇಳುವಂಥ ಒಂದು ವ್ಯವಸ್ಥೆ. ಪೊದಿ ಚೋರು ಅಂತ ಹೇಳಿದರೆ ಪೊಟ್ಟಣದ ಮೂಲಕ ನೀಡುವಂಥ ಊಟ. ಪ್ರಾರಂಭಿಕವಾಗಿ 100 ಮಂದಿಯಿಂದ ಪ್ರಾರಂಭಗೊಂಡಂತಹ ಪೊದಿಚೋರು ಇವತ್ತು ಒಂದು ಊರಿನ ಜಿಲ್ಲೆಯಲ್ಲಿ 45,000 ಪೊಟ್ಟಣಗಳು ಲಭ್ಯವಾಗ್ತದೆ. ಪ್ರತಿ ಮನೆಯಲ್ಲಿ ಇವತ್ತು ಚಿಕನ್ ಬೇಯಿಸದವರಿಲ್ಲ, ಮಟನ್ ಬೇಯಿಸುವವರಿಗಿಂತ ಕಮ್ಮಿ ಇಲ್ಲ, ಅಂತೂ ಮೀನು ಕರಿ ಮಾಡದಂಥವರು ಕಮ್ಮಿ ಇಲ್ಲ, ತರಕಾರಿ ಊಟ ಮಾಡಿದಂಥ ಸ್ಥಿತಿಯಲ್ಲಿ ಎಲ್ಲ ಜನ ಇದ್ದಾರೆ. ಹಾಗಾಗಿ ಅವರವರ ಮನೆಯಲ್ಲಿ ಮಾಡುವಂಥ ಅನ್ನದೊಂದಿಗೆ ಈ ಇನ್ನಿತರ ಜನರಿಗೆ ಕೊಡುವ ದೃಷ್ಟಿಯಲ್ಲಿ 3 ಪೊಟ್ಟಣ 5 ಪೊಟ್ಟಣ ಅಂತ ಹೇಳಿ ಆ ಪುದಿಕಟ್ಟನ್ನು ಕೊಡುವುದರ ಮೂಲಕ 45 ಲಕ್ಷ ಮಂದಿಗೆ ಆಸ್ಪತ್ರೆಯ ಬಾಗಿಲಿಗೆ ಕೊಂಡೋಗಿ ಊಟ ಕೊಂಡೋಗಿ ಕೊಡುವಂಥ ಒಂದು ವ್ಯವಸ್ಥೆ. ಇದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದರೆ, ಬಡತನ ಈ ದೇಶದಲ್ಲಿ ಎಷ್ಟಿದೆ ಅಂತ ಹೇಳುವಂಥದ್ರನ್ನು ನಾವು ತೂಕ ಅಳತೆ ಮಾಡಬಹುದು. ಹಾಗಾಗಿ ಈ ಒಂದು ವ್ಯವಸ್ಥೆ ಪರಿಕಲ್ಪನೆ ಹಸಿವನ್ನು ನೀಗಿಸುವ ಕೆಲಸಕ್ಕೆ ಕೈ ಜೋಡಿಸಿದಂತಾಗ್ತದೆ. ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡುವಂಥದ್ದು, ಬಡವರಿರಲಿ, ಬಲ್ಲಿದರಿರಲಿ, ಧನಿಕರಿರಲಿ, ಆಡಳಿತಗಾರರಿರಲಿ, ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿದ್ದು, ಈ ನಮ್ಮ ಮೊಹಲ್ಲದಲ್ಲಿ, ನಮ್ಮ ಊರಲ್ಲಿ ಎಲ್ಲರೂ ಶ್ರೀಮಂತರಲ್ಲ, ಎಲ್ಲರೂ ಆರ್ಥಿಕ ವ್ಯವಸ್ಥೆಯಲ್ಲಿರುವವರಲ್ಲ, ಈ ಎಲ್ಲರೂ 3 ಹೊತ್ತಿನ ಗಂಜಿ ಕುಡಿಯುವವರಲ್ಲ. ಹಾಗಾಗಿ ಹಸಿವು ಮುಕ್ತವಾಗಿ ಉಲ್ಲಾಸವನ್ನು ಮಾಡಬೇಕಾದರೆ ನಮ್ಮಲ್ಲಿರುವಂಥ ಶಕ್ತಿಯಿಂದ, ನಮ್ಮಲ್ಲಿರುವಂಥ ಅಧಿಕಾರದಿಂದ, ನಮ್ಮಲ್ಲಿರುವಂಥ ಆರ್ಥಿಕ ವ್ಯವಸ್ಥೆಯಿಂದ ನಾವು ಜನಸಾಮಾನ್ಯರೊಂದಿಗೆ ಕೈ ಜೋಡಿಸಿಕೊಂಡು ನಮ್ಮ ನಿಯತ್ತನ್ನು ಪ್ರಕಟಿಸಬೇಕು, ನಮ್ಮ ಧ್ಯೇಯವನ್ನು ಪೂರ್ತಿಗೊಳಿಸಬೇಕು ಅಂತ ಹೇಳಿ ಈ ಸ್ವಾತಂತ್ರ್ಯವನ್ನು ಉಳಿಸಲಿಕ್ಕಾಗಿ ನಮ್ಮ ಇಡೀ ಉಲ್ಲಾಳದ ಜನತೆ ಒಂದು ಪ್ರತಿಜ್ಞೆ ಮಾಡಬೇಕಾಗಿದೆ. ನಾನು ದ್ವೇಷ ಮುಕ್ತ, ಕೋಮು ಮುಕ್ತ, ಧರ್ಮ ಯಾವುದೇ ಇರಲಿ ಎಲ್ಲರನ್ನು ಪ್ರೀತಿಸುವುದರೊಂದಿಗೆ ಸೌಹಾರ್ದದೊಂದಿಗೆ ಜೀವಿಸಿಕೊಂಡು ನಮ್ಮ ಅಹಂಕಾರವನ್ನು, ನಮ್ಮ ಧಿಕ್ಕಾರಿತನವನ್ನು ಬದಿಗೊತ್ತಿ ನಾವೆಲ್ಲರೂ ಅಲ್ಲಾಹರ ಸೃಷ್ಟಿಗಳು,
ನಾವೆಲ್ಲರೂ ಪ್ರವಾದಿಗಳ ಸಂದೇಶವನ್ನು ಪಾಲಿಸಿಕೊಂಡು ಪ್ರವಾದಿಗಳ ಅನುಯಾಯಿಗಳಾಗಿದೆ ಎಂದು ಹೇಳುವಂಥದ್ದನ್ನು ತೋರಿಸಿಕೊಟ್ಟು ಈ ಸ್ವಾತಂತ್ರ್ಯ ಸಿಕ್ಕಿದ ಸ್ವಾತಂತ್ರ್ಯವನ್ನು ಉಳಿಸಿಕೊಡಲಿಕ್ಕೆ ನೀವೆಲ್ಲ ಸರ್ವಶಕ್ತ ಅಲ್ಲಾಹನಲ್ಲಿ ಪ್ರಾರ್ಥಿಸಬೇಕು ಎಂದು ಹೇಳಿಕೊಂಡು, ಇಲ್ಲದಿದ್ದರೆ ಇನ್ನೊಂದು ದಿನ ನಾವು ಮತ್ತೊಮ್ಮೆ ಗುಲಾಮರಾಗುವಂಥ ವ್ಯವಸ್ಥೆಗೆ ನಾವು ಕಾಣಬಹುದಾಗಿದೆ. ಹಾಗಾಗಿ ಆ ಗುಲಾಮಗಿರಿಯಿಂದ ದೂರ ಇರಲಿಕ್ಕಾಗಿ ನಮ್ಮ ಹುತಾತ್ಮರು ನಮ್ಮ ಅನೇಕ ಧುರೀಣರು ತೆಗೆದುಕೊಟ್ಟಂಥ ಈ ಒಂದು ಸ್ವಾತಂತ್ರ್ಯವನ್ನು ಉಳಿಸಿಕೊಡಬೇಕು ಅಂತ ಕೇಳಿಕೊಂಡು ಈ ಉಳ್ಳಾಲದ ಜನತೆ ಒಟ್ಟಾಗಿ ಇದ್ದುಕೊಂಡು ಅಭಿವೃದ್ಧಿಯ ಹೆಸರಲ್ಲಿ ಒಂದಾಗಬೇಕು ಎಂದು ಹೇಳಿಕೊಂಡು ಈ ದೇಶದ ಸಾಮರಸ್ಯಕ್ಕೆ ಕೈ ಜೋಡಿಸಬೇಕು ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಹಿಯುದ್ದೀನ್ ಜುಮ್ಮಾ ಮಸೀದ್ ಅಧ್ಯಕ್ಷರು ಮುಸ್ತಫಾ ಅಬ್ದುಲ್ಲಾ ಪಾತಿರೊಂದು ದೇಶದ ಧೀಮಂತ ನಾಯಕರನ ಪ್ರಾಣ ತ್ಯಾಗ ಹೋರಾಟದ ಫಲವಾದ ದೇಶಗ ಸ್ವಾತಂತ್ರ್ಯ ತಿಗದಿದ್ದದು ಈ ಸಂಭ್ರಮನು ನಮ್ಮ ಆಚರಿಸಾವುದಿಲ್ಲ. ನಮ್ಮ ದೇಶಗ ಒವ್ವೇ ದೇಶ ಸರಿಸಾಟಿ ಇಜ್ಜಿ ಪಂಡ ತೆರಿಪಾಯಿರು. ಬಹುಶಃ ಎಲ್ಲರಿಗೂ ಗೊತ್ತಿರುವ ಹಾಗೆ ಬ್ರಿಟಿಷರ ಆಳ್ವಿಕೆಯಿಂದ ನಮ್ಮ ದೇಶದ ಮಹಾತ್ಮರು, ವೀರರು, ಶೂರರು ತೆಗೆದುಬಂದಂತಹ ಈ ಸ್ವಾತಂತ್ರ್ಯವನ್ನು ನಾವೆಲ್ಲರೂ ಇವತ್ತು ನಮ್ಮ ದೇಶದಲ್ಲಿ ಆಚರಿಸ್ತಾ ಇದ್ದೇವೆ. ಸ್ವಾತಂತ್ರ್ಯ ಬ್ರಿಟಿಷರಿಂದ ಅಷ್ಟು ಸುಲಭವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಬಹಳ ಕಷ್ಟಪಟ್ಟು ಜೀವವನ್ನು ಅಡೆಯಿಟ್ಟು ತನ್ನ ಜೀವನ ಬಲಿ ಕೊಟ್ಟು ಸ್ವಾತಂತ್ರ್ಯದಂತಹ ನಮ್ಮ ದೇಶದ ಮಹಾತ್ಮ ಗಾಂಧಿಯವರು, ನೆಹರು ಅವರು, ಟಿಪ್ಪು ಸುಲ್ತಾನ್, ಅಂಬೇಡ್ಕರ್ ಅವರು ಎಲ್ಲ ನೇತಾರರು, ಧೀಮಂತರು, ನಾಯಕರು ನಮಗೆ ಸ್ವಾತಂತ್ರ್ಯ ತಂದದಕ್ಕೆ ನಾವು ಅವರಿಗೆ ಶ್ರಮಿಸುವ ಒಂದು ಕರ್ತವ್ಯ ಕೂಡ ಆಗಿರುತ್ತದೆ. ಎಲ್ಲರನ್ನೂ ನಾವು ನೆನಪಿಸಬೇಕು. ಒಂದು ಶ್ರೇಷ್ಠ ಒಂದು ಹಬ್ಬ ಅಂತ ಹೇಳ್ಬೋದು ನಮ್ಮ ದೇಶಕ್ಕೆ. ಈಗ ನಮ್ದೆಲ್ಲ ಇಂಡಿಯಾ ರಾಷ್ಟ್ರದಲ್ಲಿ, ಭಾರತ ದೇಶದಲ್ಲಿ ಮುಸಲ್ಮಾನರು, ಹಿಂದೂ, ಕ್ರಿಶ್ಚಿಯನ್ಸ್, ಸಿಖ್ ಎಲ್ಲ ಧರ್ಮದವರು ಇದ್ದಾರೆ. ಎಲ್ಲ ಧರ್ಮಕ್ಕೆ ಅವರವರದೊಂದು ಪ್ರಾರ್ಥನಾ ಒಂದು ವೇದಿಕೆ ಅಂತ ಇರುತ್ತದೆ. ಹಿಂದೂ ಅವರಿಗೆ ದೇವಸ್ಥಾನ ಇದೆ, ಮುಸಲ್ಮಾನ್ ಅವರಿಗೆ ಮಸೀದಿ ಇದೆ, ಅವ್ರ ಕ್ರಿಶ್ಚಿಯನ್ ಅವರಿಗೆ ಚರ್ಚಿ ಇದೆ. ಎಲ್ಲರೂ ಅವರನ್ನು ಪ್ರಾರ್ಥನೆ ಮಾಡ್ತಾರೆ. ಆದರೆ ಇವತ್ತಿನ ಒಂದು ವಿಶೇಷ ಹಬ್ಬ ಏನಂದ್ರೆ, ನಾವೆಲ್ಲರೂ ಭಾರತ ದೇಶದ ಎಲ್ಲರೂ ಜಾತಿ, ಧರ್ಮ, ಭಾಷೆಯನ್ನು ಬದಿಗಿಟ್ಟುಕೊಂಡು ನಾವೆಲ್ಲರೂ ಒಂದಾಗಿ ಈ ದಿವಸವನ್ನು ನಾವು ಆಚರಿಸ್ತಾ ಇದ್ದೇವೆ. ಇದು ನಮಗೆ ಬಹಳ ಒಂದು ಸಂತೋಷದ ವಿಷಯ. ನಮ್ಮ ದೇಶದಲ್ಲಿ ಎಲ್ಲರೂ ಎಲ್ಲ ಪಂಗಡದವರು ಒಗ್ಗಟ್ಟಾಗಿ ನಾವು ನಮ್ಮ ಈ ದೇಶದಲ್ಲಿ ನಮ್ಮ ದೇಶದಂತಹ ದೇಶ ಬೇರೆ ಎಲ್ಲೂ ಇಲ್ಲ ಅಂತ ತೋರಿಸಲೇಬೇಕು. ನಾವು ಒಗ್ಗಟ್ಟಾಗಿ ಈ ಪ್ರತಿ ವರ್ಷ ನಾವು ಇವತ್ತಿನ ಸ್ವಾತಂತ್ರ್ಯೋತ್ಸವವನ್ನು ನಾವು ಮಾಡ್ತಾ ಇದ್ದೇವೆ. ಆದ್ರಿಂದ ನಾವೆಲ್ಲರೂ ನಮ್ಮ ಮಹಾತ್ಮ ಗಾಂಧಿಯವರಾಗಲಿ ಅಥವಾ ಇತರರು ಯಾರಾದ್ರೂ ಬಲಿ ಕೊಡ್ಲಿಕ್ಕೆ ಆಗದಿದ್ರು, ಜೀವ ಕೊಡ್ಲಿಕ್ಕೆ ಆಗದಿದ್ದರು, ಜೀವನ ಅಡಿ ಇಡ್ಲಿಕ್ಕೆ ಆಗದಿದ್ದರು, ನಮ್ಮ ಮಕ್ಕಳಿಗೆ ಒಂದು ಕಿವಿ ಮಾತೇನೆಂದ್ರೆ, ನಮ್ಮಲ್ಲಿ ಕೂಡ ದೇಶಕ್ಕೆ ಬೇಕಾಗಿ ಏನಾದರೂ ನಾವೆಲ್ಲರೂ ಕೂಡಿ ಮಾಡಬೇಕು. ನೀವೀಗ ಚಿಕ್ಕದಿಂದ ಎದ್ದು ಬರುವವರು ನಿಮಗೆಲ್ಲರಿಗೂ ಒಂದು ಅವಕಾಶ ಇದೆ. ನಮ್ಮ ದೇಶಕ್ಕಾಗಿ ನಿಮಗೆ ಎಜುಕೇಶನ್ ಮಾಡ್ತಾರೆ, ನಮ್ಮ ಸ್ವಂತಕ್ಕಾಗಿ. ನಮ್ಮ ತಂದೆಯವರು ಬಿಸ್ನೆಸ್ ಮಾಡ್ತಾರೆ, ಅಂದ್ರೆ ನಿಮ್ಮ ಸ್ವಂತಕ್ಕಾಗಿ, ನಮ್ಮ ದೇಶಕ್ಕಾಗಿ ನಾವೇನಾದರೂ ಮಾಡಬೇಕು ಅಂತ. ನಾವೇನಾದರೂ ಮಾಡಬೇಕಂದ್ರೆ ಜೀವ ಕೊಡ್ಲಿಕ್ಕೆ, ಜೀವದಾನ ಬಲಿದಾನಕ್ಕೆ, ಜೀವನ ಅಡವಿಟ್ಟು ಹೇಳುವುದಲ್ಲ. ನಮ್ಮಿಂದ ಆಗುವ ಇನ್ನೊಬ್ಬರಿಗೆ ನಾವು ಆ ಉಪಕಾರವನ್ನು ಮಾಡಿ ತೋರಿಸಬೇಕು. ನಾನು ನಿನ್ನೆ ಒಂದು ಟಿವಿಯಲ್ಲಿ ಒಂದು ಶಾಲೆಗೆ ಕಾಲೇಜ್ ಒಂದು ಸ್ಪೀಕರ್ ಒಂದು ಮಾತು ಕೇಳಿದೆ. ನಾನು ನಮ್ಮ ಮಕ್ಕಳಿಗೆ ನಾವು ಎಲ್ಲರೂ ಎಜುಕೇಶನ್ ಅಂತ ಮುಂದೆ ಬರ್ತಾರೆ, ಎಜುಕೇಶನ್ ಅಲ್ಲಿ ಮುಂದೆ ಹೋಗಬೇಕು, ನಮ್ಮ ಮಗ ಫಸ್ಟ್ ಅಲ್ಲಿ ಬರಬೇಕು, ನಮ್ಮ ಮಗ ಸೆಕೆಂಡ್ ಅಲ್ಲಿ ಬರಬೇಕು ಅಂತ. ಇದರಲ್ಲಿ ನಮ್ಮ ಮಕ್ಕಳಿಗೆ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಕ್ಕಳಿಗೆ ಮೊದಲೇ ನಾವು ಕಲಿಸೋದು, ಅವರಿಗೆ ಏನಾದರೂ ಮತ್ತೊಬ್ಬರಿಂದ ಕಷ್ಟ ಇದ್ರೆ ಅವರ ಕಷ್ಟವನ್ನು ತೀರಿಸಲಿಕ್ಕೆ, ಅವ್ರಿಗೆ ಏನಾದರೂ ಹೆಲ್ಪ್, ಅವರಿಗೆ ಬೇಸರದಲ್ಲಿದ್ದರೆ ಅವರನ್ನು ನಾವು ನಗಾಡಿಸಲಿಕ್ಕೆ, ಅಥವಾ ಅವ್ರಿಗೆ ಏನಾದರೂ ನಮ್ಮಿಂದ ಆಗುವ ಪೆನ್ ಕೇಳಿದ್ರೆ ಪೆನ್ನು ಕೊಡ್ಲಿಕ್ಕೆ, ಬುಕ್ ಕೇಳಿದ್ರೆ ಬುಕ್ ಕೇಳುವ ಈ ಉದ್ದೇಶವನ್ನು ನಮ್ಮ ತಂದೆ ತಾಯಿಗಳು ನಮ್ಮ ಮಕ್ಕಳಿಗೆ ಕಲಿಸಬೇಕು. ಇಲ್ಲದಿದ್ದರೆ ನಮ್ಮ ಮಕ್ಕಳಿಗೆ ಯಾವಾಗಲೂ ನೀವು ಫಸ್ಟ್ ಬಾ, ಸೆಕೆಂಡ್ ಬಾ, ರ್ಯಾಂಕ್ ಅನ್ನು ತೋರಿಸಿ ಆ ಮಕ್ಕಳು ಕೂಡ 21 ವರ್ಷ ಆಗುವಾಗ ಅವರು ಸೆಲ್ಫಿಶ್ ಆಗ್ತಾರೆ ಅಂತ. ಅವರು ಮತ್ತೆ ಯಾರು ನೋಡೋದಿಲ್ಲ. ಅವರು ಇದೇ ಹೇಳೋದು, ನನ್ನ ಮಕ್ಕಳಿಗೆ ನನಗೇನೋ ಹೇಳ್ಕೊಟ್ಟಿಲ್ಲ, ನನಗೆ ಒಂದೇ ಸೆಲ್ಫಿಶ್, ಅವರ ವಿಷಯ ನನಗೆ ಹಾಕಿ ನನ್ನ ವಿಷಯ ನನಗೆ ನೋಡಬೇಕು ಅಂತ. ಇದೇ
ನಂತರ ಅವರು ಅದೇ ರೀತಿಯಲ್ಲಿ ಬರ್ತಾರೆ ಅಂತ. ಅದಕ್ಕಾಗಿ ನಾನು ಮಕ್ಕಳಿಗೆ ಹೇಳುವುದು, ನಾವು ಕೇವಲ ಒಂದು ಎಜುಕೇಷನಲ್ಲಿ ಮಾತ್ರ ಸೀಮಿತವಾಗಿರದೆ ನಮ್ಮಿಂದ ಆಗುವ ಉಪಕಾರವನ್ನು ಇನ್ನೊಬ್ಬರಿಗೆ ನಾವು ಮಾಡುವ ಒಂದು ಹಂತದಲ್ಲಿ ನಾವೆಲ್ಲರೂ ಇರಬೇಕು ಅಂತ ಹೇಳಿ ಇವತ್ತಿನ ಈ ಕಾರ್ಯಕ್ರಮವಾದಂತಹ ನಮ್ಮ ಅಧ್ಯಕ್ಷರಾದಂತಹ ಹಾಜಿ ಅಬ್ದುಲ್ ರಶೀದ್ ಇದ್ದಾರೆ. ಅವರನ್ನು ನಾವು ನಮ್ಮ ಮೊಹಿದ್ದೀನ್ ಜುಮ್ಮಾ ಮಸೀದ್ ಹಾಗೂ ಮೇಲಗಡೆ ಪರವಾಗಿ ಕಂದೂರು ಮೇಲಗಡೆ ಮದ್ರಸದ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಮಾಜಿ ಸದಸ್ಯರು, ನನ್ನ ಆತ್ಮೀಯರದು ಫಾರೂಕ್ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಮೊಹಿದ್ದೀನ್ ಜುಮ್ಮಾ ಪರವಾಗಿ ಹಾಗೂ ಕಂದೂರು ಮದ್ರಸ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮ ಮಾಜಿ ಸೆಕ್ರೆಟರಿ ಆದಂತಹ ನಮ್ಮ ಹೊಸಮಲ್ಲಿ ಸೆಕ್ರೆಟರಿ ಆದಂತಹ ಜಮೀರ್ ಸಾಹೇಬರು ಇದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಹಾಗೂ ನಮ್ಮ ಈ ಮಸೀದಿಯ ಭಾವಿ ಸೆಕ್ರೆಟರಿ ಆದಂತಹ ಅಬ್ದುಲ್ ರಹಮಾನ್ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮ ಸದಸ್ಯರಾದಂತಹ ಆಸಿಫುಲ್ಲಾ ಅವರಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ರಹಮಾನ್, ಅಶ್ರಫ್, ಮೊಹಮ್ಮದ್, ಅಬ್ದುಲ್ ರಶೀದ್, ಉಸ್ತಾದ್ ಖದೀಮ್ ಅವರು ಸೇರಿದಂತಹ ಎಲ್ಲ ಮಕ್ಕಳು ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತಿಸ್ತೇನೆ. ಮಾತನ್ನು ಮುಗಿಸ್ತೇನೆ. ಮೊಹಮ್ಮದ್ ಅಲಿ ಮದನಿ ಲೇಸ್ನ ಉದಿಪನ ಮಲ್ತೇರು.
ಮಾಜಿ ಅಧ್ಯಕ್ಷರು ಫಾರೂಕ್ ಉಳ್ಳಾಲ್, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ನಿಕಟಪೂರ್ವ ಜೊತೆ ಕಾರ್ಯದರ್ಶಿ ಆಸಿಫ್ ಅಬ್ದುಲ್ಲಾ, ಮಸೀದ ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್, ಮಾಜಿ ಕಾರ್ಯದರ್ಶಿ ಕಬೀರ್ ಛಾಯಬ್ಬ, ಪ್ರಮುಖರು ಕಬೀರ್ ಬುಕಾರಿ, ಮಯ್ಯದ್ದಿ, ಅಬ್ದುಲ್ ಲತೀಫ್, ಅಬ್ದುಲ್ ರೆಹಮಾನ್, ಅಶ್ರಫ್, ಕೋಶಾಧಿಕಾರಿ ಅಬ್ದುಲ್ ರಶೀದ್, ಸಿದ್ದಿಕ್ ಕುಂಬ್ಳೆ ಈ ಪೊರ್ತೋಟುಗೇತೆರ. ತಮಗೆಲ್ಲರಿಗೂ ನೆನಪಿರ್ಬೋದು, ಕಳೆದ 1 ವರ್ಷಗಳ ಹಿಂದೆ ನಮ್ಮಲ್ಲಿ ಬಹಳಷ್ಟು ಜನ ಭಯಭೀತರಾಗಿದ್ದೆವು. ನಮ್ಮ ಒಂದು ಧರ್ಮದ ಒಳಗೆ ಇನ್ನೊಂದು ಧರ್ಮದ ಒಳಗೆ ಒಂದು ರೀತಿಯ ಸಂಘರ್ಷಮಯ ವಾತಾವರಣವಿತ್ತು. ಆಗೆಲ್ಲ ನಾವು ಬಯಸ್ತಾ ಇದ್ದೆವು, ಯಾವಾಗ ಒಂದು ಉತ್ತಮ ಆಡಳಿತ ಈ ರಾಜ್ಯಕ್ಕೆ ಬರಬೇಕು ಎಂಬುದನ್ನು ನಾವು ಆಶಿಸುತ್ತಿದ್ದೇವೆ. ಅಲ್ಲಾಹನ ಅನುಗ್ರಹ, ಆ ಉತ್ತಮ ಆಡಳಿತ ಇವತ್ತು ಆರಂಭವಾಗಿದೆ. ನಾನಿದನ್ನು ಇಲ್ಲಿ ಪ್ರಸ್ತಾಪಿಸಲಿಕ್ಕೆ ಮುಖ್ಯ ಕಾರಣ, ಈ ದೇಶದಲ್ಲಿ ಅರಾಜಕತೆ, ಧರ್ಮಗಳ ಮಧ್ಯೆ ಸಂಘರ್ಷವನ್ನು ಉಂಟು ಮಾಡಿ ಬ್ರಿಟಿಷರು ಆಳುತ್ತಿದ್ದಾಗ ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಸಿಖ್, ಸಾಯಿಗಳು ಎಲ್ಲರೂ ಒಂದಾಗಿ ನಾವು ಭಾರತೀಯರಂತ ಹೇಳಿಕೊಂಡು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟಕ್ಕಿಳಿದರು. ಮಕ್ಕಳೇ, ಮಹಾತ್ಮ ಗಾಂಧಿ ಎನ್ನುವ ಮೋಹನ್ ದಾಸ್ ಕರ್ಮಚಂದ ಗಾಂಧಿಯವರು, ಜವಾಹರ್ಲಾಲ್ ನೆಹರೂರವರು, ಅಬುಲ್ ಕಲಾಂ ಆಜಾದ್ರವರು ಸೇರಿದಂತಹ ಮಹಾನ್ ನಾಯಕರುಗಳು, ಮೌಲಾನಾ ಶೌಕತ್ ಅಲಿ ಮೊಹಮ್ಮದ್ ಅಲಿ ಸಹೋದರರು, ಉಮರ್ ಖಾಜಿ ಅವರು, ನಮ್ಮ ನೆಲದ BM ಇದೀನ್ ಹಬ್ಬ ಮತ್ತು ಕೈಯಾರ ಕಿಂಜಣ್ಣರೈ, ಕಾರ್ನಾಡು ಸದಾಶಿವರವರಂತಹ ಮಹನೀಯರ ಹೋರಾಟದ ಫಲವಾಗಿ ಅಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿತು. ಅಲ್ಲಿ ಹಿಂದೂ ಎಂಬ ಭೇದ ಇರಲಿಲ್ಲ, ಕ್ರೈಸ್ತರೆಂಬ ಭೇದವಿರಲಿಲ್ಲ, ಅಲ್ಲಿ ಮುಸ್ಲಿಂ ಎಂಬ ಭೇದವಿರಲಿಲ್ಲ. ಆದರೆ ಇವತ್ತು ನಮ್ಮೊಳಗೆ ಹಿಂದೂ ಮುಸ್ಲಿಂ ಸಂಘರ್ಷವ ಏರ್ಪಡುವಂತಹ ಜನರು ನಮ್ಮಿಂದಲೇ ಹುಟ್ಟಿ ಇವತ್ತು ನಾಯಕತ್ವವನ್ನು ನೀಡುತ್ತಿದ್ದಾರೆ. ಆದ್ದರಿಂದ ನಮಗೆ ಇವತ್ತು ಒಂದು ನೈತಿಕ ಸ್ವಾತಂತ್ರ್ಯ ಬೇಕಾಗಿದೆ. ಅದೇ ರೀತಿ ಇವತ್ತು ದುಶ್ಚಟಗಳಲ್ಲಿ ನಮ್ಮ ಯುವಕರು ಅದರಲ್ಲೂ ಮುಸ್ಲಿಂ ಯುವಕರು ಇವತ್ತು ಗಾಂಜಾ ಸೇವನೆಯಲ್ಲಿ, MDMA ಅಂತಹ ಅಮಲು ಪದಾರ್ಥಗಳಲ್ಲಿ ನಮ್ಮ ಯುವಕರು ಇವತ್ತು ಬಲಿಯಾಗುತ್ತಿದ್ದಾರೆ. ನಮ್ಮ ಯುವತಿಯರು, ನಮ್ಮ ಹುಡುಗಿಯರು, ಎಳೆಯ ವಯಸ್ಸಿನ ಹುಡುಗಿಯರು ಈ ಕಾರಣದಿಂದ ಅತ್ಯಾಚಾರಗಳು ನಡೆದಿದೆ. ನೀವು ಈ ಬಗ್ಗೆ ಚಿಂತಿಸಿ. ನಮ್ಮ ನೆಲದಲ್ಲಿ ಕೂಡ ಅತ್ಯಾಚಾರ, ಅಕ್ರಮಗಳು ಇವತ್ತು ಅತಿಯಾಗ್ತಾ ಇದೆ. ಇದಕ್ಕೆ ಬೆಳೆಯುತ್ತಿರುವ ನೀವು ಮಕ್ಕಳು ಈಗಲೇ ಇಂತಹ ದುಶ್ಚಟಗಳ ವಿರುದ್ಧ ಇದಕ್ಕೆ ನಾನು ಬಲಿಯಾಗಲಾರೆ ಎಂಬ ದೃಢ ವಿಶ್ವಾಸವನ್ನು ನೀವು ಬೆಳೆಸಬೇಕಾಗಿದೆ. ಒಂದು ಮಾತನ್ನು ಇಲ್ಲಿ ನೆನಪಿಸಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಅಮಲು ಪದಾರ್ಥವಿದೆ, ಇನ್ಯಾವುದೋ ಕ್ಯಾಂಪಸ್ಗಳಲ್ಲಿ ಅಮಲು ಪದಾರ್ಥ ಸೇವನೆ ಮಾಡುವವರಿದ್ದಾರೆ. ಆದರೆ ಅಲ್ಹಮ್ದುಲಿಲ್ಲಾ, ಅರಬಿಕ್ ಕಲಿಸುವ ಅಥವಾ ಕುರಾನ್ ಕಲಿಸುವ ಅಥವಾ ಇಸ್ಲಾಮಿಕ್ ಜ್ಞಾನ ತಿಳಿಸುವ ಒಂದೇ ಒಂದು ಮದ್ರಸದಲ್ಲಿ, ಒಂದೇ ಒಂದು ಅರಬಿಕ್ ಕಾಲೇಜಲ್ಲಿ ಈ ತನಕ ಅಮಲ್ ಸೇವನೆ ಮಾಡಿದಂತಹ ಉದಾಹರಣೆ ಯಾವ ವಿದ್ಯಾರ್ಥಿಗಳಿಂದ ಬಂದಿಲ್ಲ, ಯಾವುದೇ ಪ್ರಾಧ್ಯಾಪಕರಿಂದ ಬಂದಿಲ್ಲ. ಇವತ್ತು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಅಮಲ್ ಪದಾರ್ಥ, ಗಾಂಜಾ ವ್ಯಸನಿಗಳನ್ನು ನಾವು ಕಾಣುತ್ತಿದ್ದರೆ, ನಮ್ಮ ಮುಸಲಿಯಾರರು ಆ ಶ್ವೇತವಾದ ಆ ಡ್ರೆಸ್ಸಿನಲ್ಲಿ ಇವತ್ತಿಗೂ ಶಾಂತಿಯನ್ನು ಈ ನೆಲಕ್ಕೆ ಸಾರ್ತಾ ಇದ್ದಾರೆ. ಮಕ್ಕಳೇ, ಖಂಡಿತವಾಗಿಯೂ ನಮ್ಮಲ್ಲಿ ದುಶ್ಚಟ ಇರಬಾರದು. ಬೀಡಿ ಸೇವನೆ, ಆ ಸಿಗರೇಟ್ ಸೇವನೆಗೆ ನೀವು ಬಲಿಯಾಗಬಾರದು ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಸ್ವಾತಂತ್ರ್ಯ ಅಂದರೆ ಅದುವೇ. ಸ್ವಾತಂತ್ರ್ಯ ಅಂದರೆ ನಾವು ಶುಭ್ರವಾಗಿ ಇನ್ನೊಬ್ಬರ ಬದುಕಿಗೆ ನಾವು ಬೆಳಕಾಗಿ ಬಾಳುವುದೇ ಸ್ವಾತಂತ್ರ್ಯವಾಗಿದೆ ಅಂತ ಹೇಳಿಕೊಳ್ಳುತ್ತಾ ನನ್ನ ಮಾತನ್ನ